ದಕ್ಷಿಣ ಕನ್ನಡ ಜಿಲ್ಲೆಡು ಕರಿ 5 ದಿನಟ್ಟು ಕೊರೋನಾ ಸೋಂಕಿತರನ ಹೊಸ ಪ್ರಕರಣ ಪತ್ತೆ ಆವಂದಿನವು ಒಂತೆ ನೆಮ್ಮದಿದ ವಿಷಯ ಆಂಡ ಲಾಕ್ಡೌನ್ ಬಿಗಿ ಬಂದೋಬಸ್ತ್ ಮಾತ್ರ ನನ್ನಲಾತ್ ಬಿಗಿ ಆವಂದುಂಡು. ರೋಡ್ ಟ್ರಾಫಿಕ್ ಯಾವ ರೀತಿ ರಾಜಧಾನಿ ಬೆಂಗಳೂರು ಕೊರೋನಾ ನಿಗ್ರಹಕ್ಕೆ ಬೋಡಾದ ಕೆಲವಾತು ಸೂಕ್ಷ್ಮ ಪ್ರದೇಶಗಳನ್ನು ಪೂರ್ತಿ ಸೀಲ್ ಡೌನ್ ಮಂತದೇರು ಕುಡ್ಲಾಡ್ಲ ಪೂರ್ತಿ ಸೀಲ್ ಡೌನ್ ಮಂತದೇರು ತೊಕ್ಕೋಟು ಸೀಲ್ ಡೌನ್ ಆತನ ಪಂಪಿನ ಸುದ್ದಿಲ್ಲ ಈ ಪೊರ್ತು ಕೇಂದ್ರ ಬತ್ತನು ಆಂಡ ಇದಕ್ಕೆ ಸ್ಪಷ್ಟನೆ ಕೊರೋನಾ ಜಿಲ್ಲಾಡಳಿತ ಕುಡ್ಲ ತೊಕ್ಕೋಟು ಒವ್ವೇ ಸೀಲ್ ಡೌನ್ ಘೋಷಣೆ ಆತಿಜಿ ಪಂಡದ್ಲ ಕಾಂಡೆ ಸ್ಪಷ್ಟೀಕರಣ ಕೊಡ್ತೇರು. ಶುಕ್ರವಾರ ಬಯ್ಯಗ್ ಜಿಲ್ಲಾಡಳಿತದ ವರದಿ ಪ್ರಕಾರ ಸತತ 6ನೇ ದಿನಲ ಒವ್ವೇ ಹೊಸ ಪ್ರಕರಣ ದಾಖಲಾತಿಜಿ ಚಿಕಿತ್ಸೆ ಪಡೆಯೊಂದಿತ್ತಿನ ಎನ್ಮ ಜನತ ಪೈಕಿಡು ಒರಿ ಬಿಡುಗಡೆ ಆತೇರು ನನ್ನ 7 ಜನಕ್ಕೆ ಚಿಕಿತ್ಸೆ ದುಂಬರಿದುಂಡು. ತಲಪಾಡಿಡು ಬಿಗು ಬಂದೋಬಸ್ತ್ ವ್ಯವಸ್ಥೆ ಜೋರ್ಡೆ ದುಂಬರಿದುಂಡು. ಕೇರಳ ಕಾಸರಗೋಡು ಬತ್ತಿನ ಆಂಬ್ಯುಲೆನ್ಸ್ಲೆಗ್ ಜಾಗಡಿತ್ತಿನ ಕುಡುಪು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಚಿರಾಗ್ ಪೂರ್ತಿ ತಪಾಸಣೆ ಮಲ್ತದು ದೃಢೀಕರಣ ಪತ್ರವನ್ನು ಪರಿಶೀಲನೆ ಮಲ್ತೇರು. ದೇರಳಕಟ್ಟೆ ನಿಟ್ಟೆ KS ಹೆಗ್ಡೆ ಆಸ್ಪತ್ರೆಗೆ ಕಡಪಡೆದು ಕೊರಿಯರು. ಒಂದುವೇ ಪೊರ್ತು ತಲಪಾಡಿ ಪ್ರದೇಶದ ಬತ್ತಿನ ಬಂಜಿನ ಪೊಂಜವಂಜನ ಗಾಡಿನ ಪರಿಶೀಲನೆ ಮಲ್ತದು ಕಡಪುಡ್ದು ಕೊರಿಯರು. ಇದು ಲೋಕಲ್ ಅಲ್ವಾ, ನೀವು ಕೇರಳದಿಂದ ಬಂದದಲ್ಲ, ಅದು ತೊಂದರೆ ಕೊಡಿ ರಿಪೋರ್ಟ್ ಕೊಡಿ. ಹಾಂ ನೋಡು ನೋಡ್ದು ಆಧಾರ್ ಕಾರ್ಡ್ ಎಂತ ಉಂಟಾ ನಿಮ್ಮದೇನು ಆಧಾರ್ ಕಾರ್ಡ್ ಇದ್ರೆ ಕೊಡಿ ನಮಗೆ. ಜಸ್ಟ್ ನೀವು ಇಲ್ಲಿಯವರಂತ ನೋಡ್ಲಿಕ್ಕೆ ಅಷ್ಟೇ, ಬೇರೆ ಏನಿಲ್ಲ ಆಯಿತಾ. ಯಾಕೆ ನಾವು ಕೇರಳದವರಾದ್ರೆ ನಮಗೆ ಫಾರ್ಮ್ ಬೇಕಾಗ್ತದೆ. ಇಲ್ಲೇ ಅಲ್ಲ ದಕ್ಷಿಣ ಕನ್ನಡ. ಯಾವಾಗ ಡೆಲಿವರಿ ಆಗಿದ್ದು? ಡೆಲಿವರಿ ಆಗಿದಮ್ಮ 30th. ಸರ್ ಲೋಕಲ್ ಅದು ಪೋಸ್ಟ್ ಡೆಲಿವರಿ ಇರ್ಬೋದು, ನಮ್ಮದೇ ನಿಮ್ಮ ಊರಿನ. ಅದರೊಂದು ಎಂಟ್ರಿ ಮಾಡಿಬಿಡ್ತೇನೆ ಜಸ್ಟ್ ನಮ್ಮ ಒಂದು ಇದಕ್ಕೆ ಪ್ರೋಟೋಕಾಲ್ ಒಬ್ಬರು ಎಂಟ್ರಿ. ತಂಕ್ಲನ ತಪಾಸಣೆದ ಬಗೆಟ್ ಮಾಹಿತಿ ಕೊರನ ವೈದ್ಯಾಧಿಕಾರಿ ಡಾಕ್ಟರ್ ಚಿರಾಗ್ ಜಿಲ್ಲಾಡಳಿತದ ಆದೇಶ ಪ್ರಕಾರ ಆಂಬ್ಯುಲೆನ್ಸ್ಗಳನ್ನು ತಪಾಸಣೆ ಮಲ್ತದು ಕಡಪಡುವ ಪಂಡದ ತೇರಿಪಾಯರು. ಇವತ್ತು ಈಗ ನಮಗೆ ಜಿಲ್ಲಾಡಳಿತದಿಂದ ಕೆಲವು ಪ್ರೋಟೋಕಾಲ್ ಕೊಟ್ಟಿದ್ದಾರೆ. ಆ ಪ್ರೋಟೋಕಾಲ್ ಪ್ರಕಾರವೇ ನಾವು ಅದನ್ನು ಪಾಲಿಸಬೇಕು. ಮೊದಲನೇದಾಗಿ ಕೇರಳದಿಂದ ಬರುವಂಥ ಯಾವುದೇ ಪೇಷಂಟ್ ಇರಲಿ ಕೇರಳದ ಗೌರ್ಮೆಂಟ್ ಆ್ಯಂಬುಲೆನ್ಸ್ 108 ಬರಬೇಕು. ಎರಡನೇದು ಅಲ್ಲಿ ಸರ್ಕಾರಿ ವೈದ್ಯರ ತಂಡ ಏನಿದೆ ಅವರು ಒಂದು ಚೆಕ್ ಲಿಸ್ಟನ್ನು ಫಿಲ್ ಮಾಡಿ ಕೋವಿಡ್ನ ಯಾವುದೇ ಲಕ್ಷಣಗಳಿಲ್ಲ ಅಂತ ಹೇಳುವಂಥದ್ದನ್ನು ಸರ್ಟಿಫೈ ಮಾಡ್ತಾರೆ. ಮೂರನೇದು ಕೆಲವೊಂದು ಕಾಯಿಲೆಗಳಿಗೆ ಮಾತ್ರ ನಾವು ಇಲ್ಲಿ ಬಿಡ್ತೇವೆ. ನ್ಯೂರೋ ಕೇಸ್ ಅಥವಾ ಕಾರ್ಡಿಯೋ ಕೇಸ್ ಅಥವಾ ಡೆಲಿವರಿ ಆಗಿ ಏನಾದರೂ ತೊಂದರೆ ಆಗುವಂಥ ಕೇಸ್ ಇರ್ಬೋದು, ಅಥವಾ ಕೆಲವೊಂದು ಎಮರ್ಜೆನ್ಸಿ ಕೇಸ್ಗಳಿಗೆ ಮಾತ್ರ ಬಿಡುವಂಥದ್ದು. ನೆಕ್ಸ್ಟ್ ಅವರ ರಿಪೋರ್ಟ್ಸನ್ನು ಚೆಕ್ ಮಾಡಿ ಆ ಕೇಸ್ ಜೆನ್ವಿನ್ ಅಂತ ಆದರೆ ನಾವು ಇಲ್ಲಿಂದ ನಮ್ಮ ತಂಡ ಏನಿದೆ ಅದನ್ನು ಸೈನ್ ಹಾಕಿ ಇಲ್ಲಿಂದ ಕಳಿಸ್ತೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಂಟರ್ ಆದ ಮೇಲೆ ಅವರು ಕೇವಲ KS ಹೆಗ್ಡೆ ಮೆಡಿಕಲ್ ಕಾಲೇಜಿಗೆ ಮಾತ್ರ ಹೋಗಬೇಕು. ಬೇರೆ ಯಾವುದೇ ಪ್ರೈವೇಟ್ ಆಸ್ಪತ್ರೆ ಆಗಲಿ ಅಥವಾ ಬೇರೆ ಕಡೆ ಹೋಗುವಂಥ ಅವಕಾಶ ಅವರಿಗಿಲ್ಲ. ಅವರಿಗೆ ಬೇಕಾದ ಚಿಕಿತ್ಸೆಯನ್ನು KS ಹೆಗ್ಡೆ ಮೆಡಿಕಲ್ ಕಾಲೇಜಿನಲ್ಲಿ ನೀಡ್ತಾರೆ. ಇದು ನಮಗೆ ಜಿಲ್ಲಾಡಳಿತದಿಂದ ಬಂದಂಥ ಒಂದು ನಿರ್ದೇಶನ. ಅದರ ಪ್ರಕಾರವಾಗಿ ನಾವು ಇಲ್ಲಿ ಅದನ್ನು ಫಾಲೋ ಮಾಡ್ತಾ ಇದ್ದೇವೆ. ಎಷ್ಟು ಇತ್ತು ಬಂದಿದೆ? ಇವತ್ತು ಬೆಳಿಗ್ಗೆ 8 ಗಂಟೆಯಿಂದ ಒಂದು ಇವತ್ತು ಒಂದು. ಮೊನ್ನೆ ಎಲ್ಲ ಈಗ ನನ್ನ ಡ್ಯೂಟಿ ಇವತ್ತಾಗಿದೆ. ನಿನ್ನೆ ಎಷ್ಟು ನಿನ್ನೆ ಒಂದು 9ನೇ ತಾರೀಕು ಒಂದು 10ನೇ ತಾರೀಕು ಒಂದು. ಜಪ್ಪಿನ ಮೊಗರು ಪರಿಸರದ ಬತ್ತಿನ ಬಂಜಿನ ಪೊಂಜು ಒಂಜಿ ಮಂಜೇಶ್ವರ ಪೊಸೊಟ್ಟುಗು ಪೋಯರೆ ಆವಂದೆ ಪರದಾಡಿನ ದೃಶ್ಯಲ ಈ ಪೊರ್ತು ತುಯರ ತಿಕ್ಕಂಡು
ತನ್ನ ಒಂಜಿ ಎಲ್ಲಿಯ ಬಾಲೆನು ಪತೊಂದು ರಿಕ್ಷಾಡು ತಲಪಾಡಿ ಗಡಿಮುಟ್ಟ ಬತ್ತಿನ ಈ ಪೊಂಜವು ಪೊಸೊಟ್ಟುಗು ಪೋಯರೆ ಪರದಾಡ್ನಾಗ ಅಂಚಿಗೆ ಪೋಪಿನ ಟೆಂಪೋ ಡ್ರೈವರ್ ಒರಿ ಇಂಬೆರೆನ್ನು ತೂದು ತಾನು ಪೊಸೊಟ್ಟು ದಯನೆ ಪಂಡದು ಪೊಂಜೋವೆನ್ನು ಲೆತೊಂದು ಪೋಯರೆ ಸಗಾಯ ಮಲ್ತದ ಮಾನವೀಯತೆಯನ್ನು ತೋಜಾಯಿರು. ಈತೊಂಜಿ ಬಿಗಿ ಬಂದೋಬಸ್ತದ ನಡುಟ್ಲ ಜನಕುಲು ಪೊಕ್ಕಡೆ ಅಡ್ಡಾದಿಡ್ಡಿಯಾದ ದ್ವಿಚಕ್ರ ವಾಹನಲೆಡು ತಿರುಗಾಡುನಿ ಅವಳ ಹೆಲ್ಮೆಟ್ ಪಾಡಂದೆ ಆರೋಗ್ಯ ಸುರಕ್ಷಿತದ ಮಾಸ್ಕ್ ಪಾಡಂದೆ ತಿರುಗಿನಾಗ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಲು ದೊಂಡೆ ಬಿಚ್ಚಾದ ಕ್ಲಾಸ್ ದೆತ್ತೊಂದಿತ್ತೇರು. ಯಾರನ್ನು ಬಿಡ್ಲಿಕ್ಕಿಲ್ಲ. ಈತೊಂಜಿ ಬಿಗು ಭದ್ರತೆ ಸ್ಮಾರ್ಟ್ ಸಿಟಿ ಪರಿಸರ ಪೂರ್ತಿ ಲಾಕ್ಡೌನ್ ಪಂಪಿನ ವಿಷಯ ತೆರೆದಿತ್ತನಲ್ಲ ಪೊಕ್ಕಡೆ ತಿರುಗುನಕ್ಲೇನು ಅನಾವಶ್ಯಕ ಕಾರಣ ಪತ್ತೊಂದು ಬರ್ಪಿನಕ್ಲಿಗೆ ದಾಲ ಕಮ್ಮಿ ಇಜ್ಜಿ ಮಕ್ಕಳಿಗೆ ಪೊಲೀಸರನ್ನ ಶಿಕ್ಷಣ ಅಂಚನೆ ಮಾರ್ಗಡೆ ಅಕ್ಲೆಗೆ ಬಸ್ಗೆ ದೆಪ್ಪಾದು ಅಕುಲ್ಲ ಬರ್ರೆ ಬಲ್ಲಿ ಇಂದೆನು ತೂದು ನನೂರಿಲ ಇಂಚ ಅನಾವಶ್ಯಕ ಬರ್ರೆ ಬಲ್ಲಿ ಪಂಪಿನ ಸಂದೇಶನು ಕೊರೊಂದುಳ್ಳೇರು. ಪೊಲೀಸರಂಡಲ ದಾದ ಮನ್ಪೊಲಿ ಜನಕೊಲ್ಲ ಆರೋಗ್ಯ ಕಾಳಜಿಡು ಕರೋನಾ ಪರಡರ ಬಲ್ಲಿ ಪಂಪಿನ ಎಡ್ಡೆ ಉದ್ದೇಶಡು ತಂಕಲ್ನ ಕರ್ತವ್ಯಡು ಬಡವು ಬಾಜ್ಯಲ್ ಕಟ್ಟೊಂದು ದೊಂಬೊಂದು ತೂವಂದೆ ಮಲ್ತೊಂದುಳ್ಳೇರು ಮಾನವೀಯ ನೆಲೆಟ್ ಆಯ್ನಾತ್ ಅವಕಾಶಲ ಮಲ್ತು ಕೊರೊಂದುಳ್ಳೇರು ಬಾಯಿಡು ಜೋರ್ದ ಎಚ್ಚರಿಕೆ ಆಯಿನ್ಲ ಮೀರ್ನಗ ಲಾಠಿ ಬೀಜಾದು ಇಂಚ ಏತು ತೀರುಡ ಆತೊಂಜಿ ಮಟ್ಟಡು ತಂಕಲ್ನ ಕೊರೋನಾ ವಿರುದ್ಧದ ಹೋರಾಟಡು ರಾತ್ರಿ ಪಗೆಲು ಬೆನೊಂದುಪುನ ಪೊಲೀಸ್ ತಂಡಗಳ ನಮ್ಮ ಒಂಜಿ ಮಲ್ಲ ಸಲಾಂ ಕೊರಡು ವೈದ್ಯಾಧಿಕಾರಿಗಳು ದಾದಿಯರು ಆರೋಗ್ಯ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಪೊಲೀಸರು ಅಕೆರಿಗೆ ಮಾಧ್ಯಮದ ಕೊಲ್ಲ ಸಾಮಾಜಿಕ ಕಳಕಳಿಟ್ಟು ಸುರಕ್ಷಿತ ಅದು ಪೊಣೆ ಒಂದುಳ್ಳೇರು.